ಕೋಟೆಕಾರ್ ಪಟ್ಟಣ ಪಂಚಾಯತ್ 11ನೇ ವಾರ್ಡ್ದ ಮಡ್ಯಾಲ್ ಡಾಕ್ಟರ್ ಹೆಡಗೇವಾರ್ ವೃತ್ತಡು ಪೊಸತಾದ ಅಳವಡಿಸಾಯಿನ ಹೈಮಾಸ್ಟ್ ದೀಪದ ಉದಿಪನ ಲೇಸ್ ಸೋಮವಾರ ಬಯ ನಡೆತದೆ. ಕೋಟೆಕಾರ್ ಪಟ್ಟಣ ಪಂಚಾಯತ್ ಅನುದಾನದ ಅಳವಡಿಕೆ ಮಲ್ತಿನ ಹೈಮಾಸ್ಟ್ ದೀಪದ ಉದಿಪನ ಲೇಸ್ ಸುರುಕಾದ ರಾಜ್ಯ ಅಲೆಮಾರಿ ಬೊಕ್ಕ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಡಿದೊಟ್ಟು ತುಡರಾರ್ಲಾಯರು. ಈ ಪೊರ್ತು ಪಾತೆರ್ನ ಶ್ರೀ ರವೀಂದ್ರ ಶೆಟ್ರು ಈ ಭಾಗದ ಜನಮಾನಿಲಿನ ಅವ್ವೇತೋ ಸಮಯದ ಬೇಡಿಕೆನ ಈಡೇರಿಸಾಯಿನ ಸ್ಥಳೀಯ ಕೌನ್ಸಿಲರ್ನ ಶ್ರಮನು ಮೆಚ್ಚುಡಾಯಿನ ಕಂಡು ತೆರಿಪಾಯಿರು. ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ 11ನೇ ವಾರ್ಡಿನ ಈ ಭಾಗದಲ್ಲಿ ಒಂದು ಹೈಮಾಸ್ಟ್ ಲೈಟನ್ನು ನಮ್ಮ ಪಟ್ಟಣ ಪಂಚಾಯತಿನ ನಿಧಿಯಿಂದ ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯೆ ಬಹಳಷ್ಟು ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತನ್ನು ಕೊಟ್ಟು ನಮ್ಮೆಲ್ಲ ನಾಯಕರ ವಿಶ್ವಾಸವನ್ನು ಗಳಿಸಿ ಎಲ್ಲ ಕಾರ್ಯಕ್ರಮವನ್ನು ಮಾಡುತ್ತಿರುವಂಥ ದಿವ್ಯ ಸತೀಶ್ ಶೆಟ್ಟಿ ನಡರಗುತ್ತು ಇವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬಹಳ ಮುಖ್ಯವಾದ ಒಂದು ಹೈಮಾಸ್ಟ್ ದೀಪ ಈ ಭಾಗದಲ್ಲಿ ಬಹಳಷ್ಟು ಅವಶ್ಯಕತೆ ಇದ್ದೇ ಇದೆ. ಬಹಳಷ್ಟು ಜನ ಈ ಭಾಗದಲ್ಲಿ ಇದರ ಬೇಡಿಕೆಯನ್ನು ಇಟ್ಟಿದ್ದರು. ಇವತ್ತು ನಮ್ಮ ಪಂಚಾಯತಿನ ಪಟ್ಟಣ ಪಂಚಾಯತಿನ ನಿಧಿಯಿಂದ ಪಟ್ಟಣ ಪಂಚಾಯತಿನ ಅಧ್ಯಕ್ಷರು ಸರ್ವ ಸದಸ್ಯರ ಸಹಕಾರದಿಂದ ಮತ್ತು ನಮ್ಮ ಪಕ್ಷದ ನಾಯಕರ ಸಹಕಾರದಿಂದ ಇವತ್ತು ದಿವ್ಯ ಶೆಟ್ಟಿ ಈ ಒಂದು ಬೇಡಿಕೆಯನ್ನು ಈಡೇರಿಸಿಕೊಟ್ಟಿದ್ದಾರೆ. ಇದರ ಸದುಪಯೋಗ ಆಗಬೇಕು, ಒಳ್ಳೆ ರೀತಿಯಲ್ಲಿ ಇದನ್ನು ನೋಡುವಂಥ ಕೆಲಸವೂ ಕೂಡ ನಮ್ಮಿಂದ ಆಗಬೇಕು. ಬಹಳಷ್ಟು ನೋಡಿ ಎಷ್ಟು ಒಂದು ಸಂತೋಷನ ಸ್ವಿಚ್ಚನ್ನು ಆನ್ ಮಾಡಿದ ತಕ್ಷಣ ಈ ಭಾಗದಲ್ಲಿ ಬಹಳಷ್ಟು ಪ್ರಕಾಶವಂತು, ನಿಜವಾಗಿಯೂ ಬಹಳ ಅಗತ್ಯವಾದ ಒಂದು ಸೇವೆ ಇದು. ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ದಿವ್ಯ ಸತೀಶ್ ಶೆಟ್ಟಿ ನಡರಗುತ್ತು ಇವರು ಬಹಳಷ್ಟು ಕೆಲಸಗಳನ್ನು ಅವರ ಅನುದಾನದಲ್ಲಿ ಬರತಕ್ಕಂಥ ಆ ಇತಿಮಿತಿನ ಒಳಗೆ ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತಿನ ಅಧ್ಯಕ್ಷರನ್ನು ಸರ್ವ ಸದಸ್ಯರನ್ನು ವಿಶ್ವಾಸಕ್ಕೆ ತೆಕ್ಕೊಂಡು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರಿಂದ ಇನ್ನಷ್ಟು ಕೆಲಸಗಳು ಈ ಸಮಾಜಕ್ಕೆ ದೊರೆಯಲಿ. ಅದರ ಜೊತೆಗೆ ನಾವೆಲ್ಲರೂ ಕೂಡ ಕಾರ್ಯಕರ್ತರು ಕೂಡ ಈ ಭಾಗದ ಜನರ ಕಷ್ಟ ನಷ್ಟಗಳಿಗೆ ಸ್ಪಂದಿಸುವಂಥ ಒಂದು ದೊಡ್ಡ ಗುಣವನ್ನು ಕೂಡ ನಾವು ಹೊಂದಿಕೊಂಡು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದಾಗ ಜನ ನಮ್ಮನ್ನು ಗುರುತಿಸ್ತಾರೆ. ಬರತಕ್ಕಂಥ ಚುನಾವಣೆಯು ಕೂಡ ಭಾಳ ಸುಲಭವಾಗಿ ನಮಗೆ ಅದರಲ್ಲಿ ಸ್ಥಾನವನ್ನು ಪಡೆಯಲು ಕೂಡ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಹೆಚ್ಚೇನು ಮಾತನಾಡದೆ, ಬಹಳಷ್ಟು ಜನ ಇಲ್ಲಿ ಸೇರತಕ್ಕಂಥ ಬಂಧುಗಳು ಎಲ್ಲರೂ ಕೂಡ ನಮ್ಮವರೇ, ಎಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸ್ತೇನೆ. ಬರತಕ್ಕಂಥ ದಿನಗಳಲ್ಲೂ ಕೂಡ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ, ಭಾರತೀಯ ಜನತಾ ಪಕ್ಷ ಇವತ್ತು ಭಾಳ ಒಳ್ಳೊಳ್ಳೆ ಕೆಲಸವನ್ನು ಯಾವ ಒಂದು ಆಶೆ ಆಕಾಂಕ್ಷೆಗಳನ್ನು ಅಥವಾ ಯಾವುದೇ ಒಂದು ಭರವಸೆಯನ್ನು ಹುಸಿ ಮಾಡಲಿಕ್ಕೆ ನಮ್ಮ ನಾಯಕರು ಬಿಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ರೀತಿಯಾಗಿ ಭಾಳ ಒಗ್ಗಟ್ಟಿನಿಂದ ಒಟ್ಟಾಗಿ ನಾವು ಕೆಲಸವನ್ನು ಮಾಡುತ್ತಿದ್ದ ಸಂದರ್ಭದಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಈ ಭಾಗದ ದೈವದೇವರ ನಮ್ಮಂಥ ಎಲ್ಲ ದೇವದೇವರ ಮತ್ತು ಗುರುರ ಆಶೀರ್ವಾದ ಇರಲಿ. ಬರ್ತಕ್ಕಂಥ ದಿನಗಳಲ್ಲಿ ಕೂಡ ಈ ರೀತಿಯಾದ ಸಾಮಾಜಿಕ ಸೇವೆ ನಮ್ಮಿಂದ ಆಗಲಿ, ನಮ್ಮೆಲ್ಲರಿಂದ ಕೂಡ ಆಗಲಿ ಅಂತ ಹೇಳ್ತೀವಿ. ಇರತಕ್ಕಂಥ ಎಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ. ಈ ಕಾರ್ಯಕ್ರಮ ಮತ್ತೊಮ್ಮೆ ಶುಭವನ್ನು ಕೋರುತ್ತಾ ನನ್ನ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ನಿಗಮದ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳ್ಯಾರ್ ಹೈಮಾಸ್ಟ್ ದೀಪಗೂ ಚಾಲನೆ ಕೊರಿಯರು. ಈ ಪೊರ್ತು ಪಾತೆರ್ನ 6 ಜನಪ್ರತಿನಿಧಿಗಳಿಗೂ ಜನಮಾನಿಲಿನ ಸಗಾಯ ಸಹಕಾರ ತಿಕ್ಕಂಡ ಬುಲೆಚಿಲ್ ಕಾರ್ಯಲು ಬಿರ್ಸಿರಿ ನಡಪೆರೆ ಸಾಧ್ಯ ಆಪುಂಡು. ಜನಪ್ರತಿನಿಧಿಲು ಆಯ್ನಕ್ಲು ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಾವನ ನಿಟ್ಟಿಡು ಸುರುತ ಪ್ರಾಶಸ್ತ್ಯ ಕೊರಡುಪಣ ತೆರಿಪಾಯರು. ನಮ್ಮ ಮಾಗನದ ದೇವರಾಯನಂಜನ ಶ್ರೀ ಸೋಮನಾಥ ದೇವರನ ಚರಣ ಪಾದ ಕಮಲಾರವಿಂದೋ ಅಡ್ಡ ಬೋರೊಂದು ನಮ್ಮೊಂದು ಬತ್ತಿನಂಚಿನ ಈ ಮಣ್ಣದ ಮಾತ ಕಾರ್ಮಿಕದ ದೇವರು ದೈವಲೆಲ್ಲ ಈ ಪೊರ್ತು ಎನ್ನೊಂದು ವಿಶೇಷವಾದ ಕಾರ್ಯಕ್ರಮ. ಕೋಟೆಕಾರ್ ಟೌನ್ ಪಂಚಾಯತ್ ಟೈಮ್ ಮುಗಿದಾತ ಇತ್ತೆ ಮಾತ ಮಾಜಿ ಅತ್ತೆ ಏರು ದಿವ್ಯಕ್ಕೆಲ್ಲ ಮಾಜಿ, ನಮ್ಮ ಉದಯನೆಲ್ಲ ಮಾಜಿ, ಬಾಕಿ ಧೀರಜನ್ನೆಲ್ಲ ಮಾಜಿ, ಮಾತೆಲ್ಲ ಮಾಜಿ ಮಾಜಿ ಆಂಡಲ ಅಂತಿಮವಾದ ಈತ ಶೋಕದ ಒಂಜಿ ಹೈಮಾಸ್ಟ್ ಲೈಟ್ ಬಾರ್ದು ಬೆಳಕು ಕೊರಂದಾಂಡ ತಾನು ಮಂತನ ಕೆಲಸ ಸಾರ್ಥಕ ಪನ್ಪುನಂಜಿ ಲೆಕ್ಕಾಚಾರನು ಅಂಚಿನ ಎಡ್ಡ ಕೆಲಸಕ್ಕೂ ಇನ್ನು ವಿಶೇಷವಾದ ಭಾರಿ ಜನಪ್ರತಿನಿಧಿಗಳು ವೈದ್ಯರು ಉದ್ಘಾಟನೆ ಮನ್ಪೆರೆ ನಮ್ಮ ಅರೆ ಅಲೆಮಾರಿದ ನಿಗಮದ ಕರ್ನಾಟಕ ಸರ್ಕಾರದ ಅಧ್ಯಕ್ಷರಾಯನಂಚಿನ ರವೀಂದ್ರಣ್ಣ ಉಳ್ಳೇರು, ಕೇಂದ್ರ ಬಿಂದು ಆಯನಂಚಿನ ದಿವ್ಯ ಸತೀಶ್ ಶೆಟ್ಟಿ ಉಳ್ಳೇರು, ಮಾಜಿ ಅಧ್ಯಕ್ಷರಾಯನಂಚಿನ ಉದಯಣ್ಣ ಉಳ್ಳೇರು, ಕೌನ್ಸಿಲರ್ ಆಯನಂಚಿನ ಧೀರಾಜ್ ಉಳ್ಳೇರು, ಬೊಕ್ಕ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷೆ ಸುಜಿತ್ ಮಾಡೂರು ಉಳ್ಳೇರು, ಮಾಜಿ ಕೋಟೆಕಾರ್ ಪಂಚಾಯತ್ ಅಧ್ಯಕ್ಷರು, ಶಕ್ತಿ ಕೇಂದ್ರದ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ನಮ್ಮ ಶೇಖರ್ ಕನೀರ್ ತೋಟ ಉಳ್ಳೇರು, ನಮ್ಮ ನಾಯಕರಾಯನಂಚಿನ ಈಶ್ವರ್ನ ಉಳ್ಳೇರು, ವಿಶೇಷವಾದ ಬೈದನ ಕೇಂದ್ರ ಬಿಂದು ನಮ್ಮ ದಿವ್ಯಾಕ್ಕ ಅರ್ನ
ರಾಜಕೀಯಡು 5 ವರ್ಷದ ಟರ್ಮು ಆ ರೆಡ್ಡ ಬೇಲೆ ಮಂತ್ರಿನ ಇನಿಕ್ ಸಾರ್ಥಕ ದಾದನ ಅಂತಿಮವಾದ ಇಡೀ ಊರಿಗೂ ಬೊಲ್ಪುಗೋರು ನಿಂದು ಏಪ ಕತ್ತಲ ಇತ್ತಿನಾಡೆ ಬೊಲ್ಪು ಬರ್ಪುಣ ಬೊಲ್ಪು ಕೊರಿಯರೆ ಕಾರಣಕರ್ತರ ಅರ್ನ ಬೇಲೆ ಎಡ್ಡ ಬೇಲೆ ಮಂತ್ರಿ ಎಡ್ಡ ಪಾತರೆ ನೆಚ್ಚಿ ಎಡ್ಡ ಬೇಲೆ ಭಾರಿ ಉದ್ಘಾಟನೆ ಮಂತದ್ರು ನರೇಂದ್ರ ಮೋದಿ ಬೇರೆ ಅಟಲ್ ಬಿಹಾರಿ ವಾಜಪೇಯಿ ಫಸ್ಟ್ ನೆಟ್ಟು ಭಾರಿ ಬೇಲೆ ಮಂತರು ಒಂದು ಇಡೀ ದೇಶನೇ ಪ್ರಜ್ವಲ ಆಪುನು ಪಂಡದು ಪಂಡೇರು ದೇಶಡು ಓಲೋಲು ಎಡ್ಡೆಡ್ಡ ಬೇಲೆ ಉಂಡು ఆయన ಪೂರ ಮಂತೇರು ಹೈವೇಲೇನು ಇಡೀ ರಾಜ್ಯಡು ಮಂತೇರು 6 ಮಂತ್ನ ಬೇಲೆನೇನು ಪಣಂದು ನಡೆದವರ 6 ಮಂತ್ನ ಬೇಲೆಲ್ಲ ಯೋಜನೆ ಎಲ್ಲ ಪಬ್ಲಿಸಿಟಿ ಮನ್ಪಂದು ನಡೆದವರ ನೆಕ್ಸ್ಟ್ ಇಲೆಕ್ಷನ್ ನಮ್ಮ ಸೋಪು ಅದನ್ನು ಅಂಚಿನ ಬೇಲೆ ಮಂತನಾಗಲಿ ಏರ್ಲಜ್ಜಿತ್ತ ನರೇಂದ್ರ ಮೋದಿಜಿನ ಬುಂಡ ಅಂಚೆ ಒವ್ವೇ ಕೌನ್ಸಿಲರ್ ಆದಿಪ್ಪು ಒವ್ವೇ ಕಾರ್ಪೊರೇಟರ್ ಆದಿಪ್ಪು ಒವ್ವೇ ಪಂಚಾಯತ್ ಮೆಂಬರ್ ಆದಿಪ್ಪು ಒವ್ವೇ ತಾಲೂಕ್ ಪಂಚಾಯತ್ ಮೆಂಬರ್ ಆದಿಪ್ಪು ಒವ್ವೇ ಜಿಲ್ಲಾ ಜನಪ್ರತಿನಿಧಿನಾಗಲಿ ಸರ್ಕಾರಡು ಕೊಂಡೈದಿನ ಅನುದಾನ ಇದನ್ನು ಬೇತ ಕೆಲಸವನ್ನು ಮಂತಂದ ಇಂಚ ಈತು ಜನಕ್ಕಲೇನು ಲೆತ್ತಿದೆ ಆ ಕೆಲಸನು ಒಂಜ ಶಿಲಾನ್ಯಾಸ ಇಜಿಂದ ಉದ್ಘಾಟನೆ ಮಂತಂದ ಮಾತ್ರ ಕೆಲಸ ಮಂತನೆಂದು ಗೊತ್ತಾಪಣಿ ಅಪ್ಪಗ ಆ ಕಾರ್ಪೊರೇಟ್ರೇ ನಿಜವಾದ ಬೇಲೆ ಮನ್ಪೇರಿ 6 ಮಾತೆರೊಟ್ಟಿಗೆ ಉಳ್ಳೇರಿ ಅರ್ನ ಪ್ರೀತಿರಿ 6 ಮಂತನ ಬೇಲದ ಮೆತ್ತ ಗೌರವದಿದೆ ಇನ್ನೇನು ಉದ್ಘಾಟನೆ ಮನ್ಪೇರಿ ಈತು ಜನ ಸೇರುಣಿಂದ 6 ಮಂತನ ಬೇಲೆ ಸಾರ್ಥಕತೆ ಈಜಿ ನನಗೆ ಮಂತದೇರಿ ಹೋಗಿ ಫ್ಲೆಕ್ಸ್ ಮಾಡ್ದೇರಿ ಫ್ಲೆಕ್ಸ್ 6 ಇಲ್ಲಲು ಕುಳ್ಳುದೇರಿ ದಾದ ಪ್ರಯೋಜನ ಉಂಡು ಏರಿಯಲ್ಲ ಗೊತ್ತಿಜಿ ಫ್ಲೆಕ್ಸ್ ಎಲ್ಲ ಅಂಜಿ ಪರಿ ಉಂಡು ಅವು ದಕ್ಕದ ಬಾಬುಂಡು ಏರಿಯ ಆಂಡ ಈತು ಜನನು ಎತ್ತದು ಇನಿ ಉದ್ಘಾಟನೆ ಮಂತಿರತ್ತ ಆ ದೀಪ ಪೊತ್ತುಂಡತ್ತ ಅವು ಶಾಶ್ವತವಾದ ಎಲ್ಲಂಜಿ ಯಾರಿಗೆ ಪಿರ ಸೀಟು ತಿಕ್ಕನಾಗ ಈ ಬೂತ್ ಅವಕಾಶ ಇದ್ದ ಬೊಕ್ಕೊಂಜಿ ವಾರ್ಡ್ ತಿಕ್ಕಂದ ಮುಲ್ಕ ಕಾರ್ಯಕರ್ತರೆಲ್ಲ ಬೋದು ದಿವ್ಯಕ್ಕನ ಗೆಲ್ಪಾರ ಪ್ರಯತ್ನ ಮಾಡ್ತಾರೆ ಎಂಗ್ಲ ಊರು ಏನು ಮಾರ್ಗ ಮಂತ್ ಕೊರಿಯರು ತಡೆಗೋಡೆ ಮಂತ್ ಕೊರಿಯರು ಡ್ರೈನೇಜ್ ಮಂತ್ ಕೊರಿಯರು ಲೈಟ್ ಮಂತ್ ಕೊರಿಯರು ಜನಗಳಿಗೆ ಲಾಕ್ಡೌನ್ ಪಡ್ತಾರೆ ಸೇವೆ ಮಂತೇರಿ ಬೇತೆ ಕೆಲಸ ಮಂತೇರಿ ಮತದಾರ ಪಟ್ಟಿಗೆ ಸೇರ್ಪಡೆ ಮಂತೇರಿ ಆ ಇಲ್ಲು ರಿಪೇರಿ ಮಂತೇರಿ ಬೇತೆ ಸಮಸ್ಯೆ ಇತ್ತಿನ ಪರಿಹಾರ ಮಂತೇರಿ ರಾತ್ರಿ ಎಲ್ಲ ಫೋನ್ ಮಂತ್ ನಾನು ಲೆಕ್ಕದ ಬತ್ತೆ ಇಂದು ಮಾತ್ರ ಈ ಮತದಾರ ಬಂಧುಗಳು ನೆನಪು ದೀಪೇರಿ ಅಂಚಿನ ಬೇಲೆಯನ್ನು ದಿವ್ಯಕ್ಕ ಮಂತದಾರೆ ಹಿರಿಯಗೆ ದೇವರ ಎಡ್ಡ ಮನ್ಪಡೆ ನಾನಾತಿ ಎಡ್ಡ ಸಮಾಜ ಸೇವೆ ಮನ್ಪಡ ಶಕ್ತಿನ ಪರಮಾತ್ಮ ಹಿರಿಯಕ್ಕೆ ಕೊರಡೆ ನಿರಂತರವಾದ ಸಮಾಜದಕ್ಲೆ ಮತದಾರ ಬಂಧುಲೊಟ್ಟಿಗೆ ಮಾತೆಲ್ಲ ಒಂಜಾದು ಒಟ್ಟಾದು ಒಂಜಪ್ಪೆ ಜೋಕ್ಲೆಲ್ಲಕನೆ ದುಮ್ಮುಗೊಂಡ ಈರು ಒಂಜಿ ಭಾರಿ ಮಲ್ಲ ಲೀಡರ್ ಪಂಡದ ಲಕ್ಷಣ ತೋಜೊಂದುಂಡು ಅವು ಆವಾಡ ಪಂಡದ ದೇವರೆಡಜಿ ಪ್ರಾರ್ಥನೆ. ಸ್ಥಳೀಯ ಕೌನ್ಸಿಲರ್ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಪಾತ್ರರಂದು ಹೈಮಾಸ್ಟ್ ದೀಪ ಅಳವಡಿಕೆಗೂ ಸಹಕಾರ ಮಲ್ತಿನ ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೂ ಪಕ್ಷದ ಮುಖಂಡರಿಗೂ ಸೊಲ್ಮೆ ಸಂದಾಯ ಮಲ್ತೇರು. ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಿರಿಯ ನಾಯಕರೇ ಹಾಗೂ ಎಲ್ಲ ಕಾರ್ಯಕರ್ತರೇ ಹಾಗೂ ಸಂಘಟನೆಯ ಎಲ್ಲ ಕಾರ್ಯಕರ್ತರೇ ಹಾಗೂ ನನ್ನ ಆತ್ಮೀಯ ಬಂಧುಗಳೇ, ಕೋಟೆಕಾರ್ ಪಟ್ಟಣ ಪಂಚಾಯತ್ನ 11ನೇ ವಾರ್ಡಿನಲ್ಲಿ ಕಳೆದ 5 ವರ್ಷಗಳಿಂದ ಹಲವಾರು ಕೆಲಸಗಳು ಆಗಿವೆ. ಹಾಗೆಯೇ ಈ ಮಡ್ಯಾರ್ನಲ್ಲಿ ಒಂದು ಹೈಮಾಸ್ಕ್ ಲೈಟ್ ಅಳವಡಿಸಿಕೊಡಬೇಕಂದ ತುಂಬ ಒಂದು ಬೇಡಿಕೆ ಇತ್ತು. ಅದು ಇವತ್ತು ಈಡೇರಿದೆ. ಹಾಗೆ ಅದರ ಉದ್ಘಾಟನೆ ಕೂಡ ಆಗಿದೆ. ಹಾಗೆ ಅದಕ್ಕೆ ಸಹಕಾರ ನೀಡಿದ ಎಲ್ಲ ಪಟ್ಟಣ ಪಂಚಾಯತ್ನ ಅಧಿಕಾರಿಗಳಿರ್ಬೋದು ಹಾಗೂ ಸದಸ್ಯರಿರ್ಬೋದು ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತರಾಗಿರ್ಬೋದು ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳುತ್ತಾ ಇನ್ನು ಮುಂದೆಯೂ ಕೂಡ ನನ್ನ ಮೇಲೆ ಹೀಗೇನೆ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ ಅಂತ ಕೇಳಿಕೊಳ್ತೇನೆ. ಕೋಟೆಕಾರ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಶ್ರೀ ಸುಜಿತ್ ಮಾಡೂರು, ಪ್ರಧಾನ ಕಾರ್ಯದರ್ಶಿ ಶೇಖರ್ ಕನಿತೋಟ, ಸದಸ್ಯರು ಅತುಲ್ ಬಗಂಬಿಲ, ಪದ್ಮನಾಭ ಗಟ್ಟಿ, ವಾರ್ಡ್ದ ಬಿಜೆಪಿ ಅಧ್ಯಕ್ಷರು ವಿಶ್ವನಾಥ್ ಪಾದೆ, ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಕುಲಾಲ್, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಲ ಪ್ರಖಂಡದ ಸಂಚಾಲಕಿಯರು ಅರ್ಜುನ್ ಮಾಡೂರು, ಮಾಜಿ ಸದಸ್ಯರು ಧೀರಜ್ ಕೊಂಡಾಣ, ಮಾಜಿ ಅಧ್ಯಕ್ಷರು ಉದಯಕುಮಾರ್ ಶೆಟ್ಟಿ ಬೊಕ್ಕ ಬಾಕಿ ಪ್ರಮುಖರು ಈ ಪುರ್ತೋಟುಗೆ ಇದ್ದರು. ಆಶಿಕ್ ಮಾಡೂರು ಸಭೆ ಸುಧಾರಿಕೆ ಮಲ್ತೇರು.